ಮಂಗಳೂರಿನಲ್ಲಿ ರಾಮರಾಜ್ ಕಾಟನ್ ಶೋರೂಮ್ ಉದ್ಘಾಟನೆಗೊಂಡಿದೆ. ಕಾಟನ್ ಪಂಚೆ, ಬನಿಯನ್ ಇತರೆ ಬಟ್ಟೆಗಳು ರಾಮರಾಜ್ ಕಾಟನ್ನಲ್ಲಿ ಕೈಗೆಟುಕುವ ದರದಲ್ಲಿ ಲಭ್ಯವಿದ್ದು, ಇದರಿಂದ ಗ್ರಾಹಕರು ಫುಲ್ ಖುಷಿಯಾಗಿದ್ದಾರೆ. ಭಾರತದಲ್ಲಿ ಪ್ರಸಿದ್ಧಿ ಪಡೆದಿರುವ ರಾಮರಾಜ್ ಕಾಟನ್ ಶೋರೂಮ್ ನಗರದ ಪಿವಿಎಸ್ ಜಂಕ್ಷನ್ ಎಸ್ಎಲ್ ಸೆಂಟರ್ನಲ್ಲಿ ಉದ್ಘಾಟನೆಗೊಂಡಿತು. ಇನ್ನು ನೂತನ ಶಾಖೆಯನ್ನ ತುಳು ಸಿನಿಮಾದ ನಿರ್ದೇಶಕ ದೇವದಾಸ್ ಕಾಪಿಕರ್ ಲೋಕಾರ್ಪಣೆಗೊಳಿಸಿದರು. ಈ ವೇಳೆ ಕರ್ನಿರೆ ಚಾರಿಟೇಬಲ್ ಟ್ರಸ್ಟ್ನ ಅಧ್ಯಕ್ಷ ಹಾಜಿ ಕೆಎಸ್ ಸೈಯದ್ ಕರ್ನೀರ್, ಚಿತ್ರ ನಿರ್ಮಾಪಕಿ ಶರ್ಮಿಳಾ ಕಾಪಿಕಾಡ್, ರಾಮರಾಜ್ ಉತ್ಪನ್ನಗಳ ವಿತರಕ ಮಹಮ್ಮದ್ ಕೆಎ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ನೂತನ ಮಳಿಗೆಯಲ್ಲಿ ಫ್ಯಾನ್ಸಿ ಬಾರ್ಡರ್ ಧೋತಿ, ಸ್ಟ್ರೈನ್ ಗಾರ್ಡ್ ಧೋತಿ, ಪರ್ಫ್ಯೂಮ್ಡ್ ಧೋತಿ, ವ್ರಿಂಕಲ್ ಫ್ರೀ ಧೋತಿ, ಶುಭ ಮುಹೂರ್ತ ಧೋತಿ, ಪಂಚಕಚ್ಚಾ ಧೋತಿ, ಸಿಲ್ಕ್ ಧೋತಿ, ವೈವಿಧ್ಯಮಯ ಕಾಟನ್ ಶರ್ಟ್ಗಳು, ಟೀ ಶರ್ಟ್ಗಳು, ಒಳವಸ್ತ್ರಗಳು, ಲೆಗಿಂಗ್ಸ್ಗಳು ಲಭ್ಯವಿದೆ. ಕರ್ನಾಟಕದ ಎಲ್ಲಾ ಪ್ರಮುಖ ನಗರಗಳಲ್ಲಿ ರಾಮರಾಜ್ ಶೋರೂಮ್ಗಳು ಸದ್ಯದಲ್ಲೇ ಆರಂಭವಾಗಲಿದೆ. ಗುಣಮಟ್ಟದಲ್ಲಿ ಯಾವುದೇ ರಾಜಿ ಇಲ್ಲದೆ ರಾಮರಾಜ್ ಉತ್ಪನ್ನಗಳನ್ನು ಮಾರುಕಟ್ಟೆಗೆ ಪೂರೈಸಲಾಗುತ್ತಿದೆ. ದಕ್ಷಿಣ ಭಾರತದ ವಿಮಾನ ನಿಲ್ದಾಣಗಳಲ್ಲಿ, ಪಟ್ಟಣಗಳಲ್ಲಿ ಶೋರೂಮ್ಗಳಿದ್ದು, ಮಂಗಳೂರಿನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ವಾಣಿಜ್ಯ ಕಟ್ಟಡದಲ್ಲಿ ಶೀಘ್ರದಲ್ಲೇ ನೂತನ ಮಳಿಗೆ ಉದ್ಘಾಟನೆಯಾಗಲಿದೆ. ಇದಲ್ಲದೆ ಆನ್ಲೈನ್ ಮೂಲಕವೂ ಖರೀದಿ ಮಾಡಲು ಅವಕಾಶಗಳಿವೆ ಎಂದು ಸಂಸ್ಥೆಯ ಪ್ರಕಟಣೆ ತಿಳಿಸಿದೆ. ಆದಿತ್ಯ ರಾವ್, ವಿ4 ನ್ಯೂಸ್, ಮಂಗಳೂರು.